ನಾವು ದಿನನಿತ್ಯ ಯಾವುದಾದರೂ ಒಂದು ಸರ್ಕಾರಿ ಸೇವೆಗಳಿಗೆ ಕಚೇರಿ ಇಲಾಖೆ ಅಂತ ಓಡ್ತಾನೆ ಇರ್ತೀವಿ. ಅದರಲ್ಲಿ ಈ ಜನನ ಪ್ರಮಾಣ ಪತ್ರ ಹಾಗೂ ಮರಣ ಪ್ರಮಾಣ ಪತ್ರದ ಕೆಲಸವೂ ಕೂಡ ಒಂದು. ಅತಿ ಅಗತ್ಯ ದಾಖಲೆಗಳಲ್ಲಿ ಒಂದಾದ ಇದನ್ನು ಪಡೆಯಲು ಪಡಬೇಕಾಗಿರುವಂಥ ಕಷ್ಟ ನಷ್ಟ ಅಷ್ಟಿಷ್ಟಲ್ಲ. ಆದರೆ ಜನರ ಕಷ್ಟ ಭಾವನೆಗಳಿಗೆ ಬ್ರೇಕ್ ಹಾಕಲು ಮಂಗಳೂರು ಮಹಾನಗರ ಪಾಲಿಕೆ ಮಾನವೀಯ ನೆಲೆಯಲ್ಲಿ ಮುಂದೆ ಬಂದಿದೆ. ಇನ್ನು ಮುಂದೆ ನಾವು ಒಂದು ಅರ್ಜಿ ಹಾಕಿದ್ರೆ ಸಾಕು, ದಾಖಲೆ ಸಹಿತ ಬರ್ತ್ ಹಾಗೂ ಡೆತ್ ಸರ್ಟಿಫಿಕೇಟ್ಗಳು ನಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಮಾನವ ಜೀವನದ ಒಂದಲ್ಲ ಒಂದು ಘಟ್ಟದಲ್ಲಿ ಜನನ ಪ್ರಮಾಣ ಪತ್ರ ಮತ್ತು ಮರಣ ಪ್ರಮಾಣ ಪತ್ರ ಅತಿ ಅಗತ್ಯ ದಾಖಲೆಗಳಲ್ಲಿ ಒಂದಾಗಿದೆ. ಆದ್ರೆ ಇದನ್ನು ಪಡೆಯಲು ಅರ್ಜಿ ಹಾಕಿ ದಿನ ವಾರಗಟ್ಟಲೆ ಸರ್ಕಾರಿ ಕಚೇರಿಗಳನ್ನು ಅಲೆದಾಡಬೇಕಾದ ಸ್ಥಿತಿ ಎಲ್ಲೆಡೆ ಕಾಣಸಿಗುತ್ತೆ. ಅರ್ಜಿ ಪಡೆದುಕೊಂಡ ಅಧಿಕಾರಿಗಳು ನಾಳೆ ಬನ್ನಿ, ಇವತ್ತು ಸಂಬಂಧಿಸಿದ ಅಧಿಕಾರಿಗಳು ಇಲ್ಲ ಎಂದು ಸಾಗ ಹಾಕೋದೇ ಹೆಚ್ಚು. ಇದಕ್ಕೆಲ್ಲ ತಿಲಾಂಜಲಿ ನೀಡಲು ಮಂಗಳೂರು ಮಹಾನಗರ ಪಾಲಿಕೆ ಇದೀಗ ಮುಂದಾಗಿದೆ. ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನ ಅರ್ಜಿದಾರರ ಮನೆ ಬಾಗಿಲಿಗೆ ತಲುಪಿಸುವಂತಹ ವಿಶೇಷ ಯೋಜನೆಗೆ ಮಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದೆ. ಇದರ ಸಂಪೂರ್ಣವಾದ ಜವಾಬ್ದಾರಿಯನ್ನ ಈಗಾಗಲೇ ಅಂಚೆ ಇಲಾಖೆ ವಹಿಸಿಕೊಂಡಿದೆ. ಇದರಿಂದ ಕೇವಲ ಒಂದು ಜಿಲ್ಲೆ ಮಾತ್ರವಲ್ಲದೆ ಇತರ ಬೇರೆ ರಾಜ್ಯದ ಜನರಿಗೂ ಕೂಡ ಬಹಳಷ್ಟು ಪ್ರಯೋಜನ ಆಗಲಿದೆ. ಈ ಮಹತ್ವದ ಕಾರ್ಯಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಚಾಲನೆ ನೀಡಿದ್ದಾರೆ. ನೇರವಾಗಿ ಅರ್ಜಿದಾರರ ಮನೆಗೆ ಆ ಒಂದು ಜನನ ಮತ್ತು ಪ್ರಮಾಣ ಪತ್ರವನ್ನು ಅಂಚೆ ಇಲಾಖೆ ಮೂಲಕ ಮುಟ್ಟಿಸುವ ಒಂದು ಒಳ್ಳೆಯ ಒಂದು ಕಾರ್ಯಕ್ಕೆ ನಾವು ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ಆ ಪ್ರಮಾಣ ಪತ್ರವನ್ನು ಮನೆಗೆ ತಲುಪಿಸಬೇಕು ಎನ್ನುವಂಥ ಅಪೇಕ್ಷೆ ಇದ್ದರೆ ಆ ಕಾಲಮಲ್ಲಿ ಅವರು ಭರ್ತಿ ಮಾಡಿದರೆ, ಆ ಒಂದು ಆಪ್ಷನನ್ನು ಭರ್ತಿ ಮಾಡಿದರೆ ಸಹಜವಾಗಿ ಪ್ರಮಾಣ ಪತ್ರವನ್ನು ಅವರ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆ ಅಂಚೆಯ ಏನಿದೆ ಅದರದ್ದು ಫೀಸ್ ಏನಿದೆ ಅಂಚೆಯ, ಅದನ್ನು ಕೂಡ ಜನರು ಅಲ್ಲೇ ಡೆಲಿವರಿ ತಗೊಳ್ಳುವಾಗ ಅದನ್ನು ಪೇಮೆಂಟ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಇದೆ. ಹೀಗಾಗಿ ಮುಖ್ಯವಾಗಿ ಮಂಗಳೂರಿನ ಅನೇಕ ಆಸ್ಪತ್ರೆಗಳಲ್ಲಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಮಾತ್ರವಲ್ಲದೆ ಬೇರೆ ಜಿಲ್ಲೆಗಳ ಅಥವಾ ರಾಜ್ಯಗಳ ಜನರು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಹಾಗಿರುವಾಗ ಅನಿರೀಕ್ಷಿತವಾಗಿ ನಡೆಯಬಹುದಾದ ಮರಣ ಅಥವಾ ನಿರೀಕ್ಷಿತ ಜನನಗಳ ಬಳಿಕ ದಾಖಲೆಗಳಿಗೆ ಪದೇ ಪದೇ ಕಚೇರಿಗೆ ಭೇಟಿ ನೀಡಲು ಕಷ್ಟವಾಗುತ್ತೆ. ಈ ನೂತನ ಯೋಜನೆ ಇಂತಹವರಿಗೆ ತುಂಬಾ ಸಹಕಾರಿ ಮತ್ತು ಪ್ರಯೋಜನಕಾರಿಯಾಗಲಿದೆ. ಫಾರ್ ಎಕ್ಸಾಂಪಲ್, ಮಂಗಳೂರಿನ ಮೆಡಿಕಲ್ ಹಾಸ್ಪಿಟಲ್ಸ್ ಎಷ್ಟು ಫೇಮಸ್ ಅಂತ ಹೇಳಿದ್ರೆ ಇಡೀ ಕಾಸರಗೋಡಿಂದ ಇರ್ಬೋದು, ಬ್ಯಾಂಗ್ಳೂರಿನ. ಎಸ್ಪೆಷಲಿ ನಾನು ಬ್ಯಾಂಗ್ಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಸ್ಪೆಷಲಿ ಫಾರ್ ನನ್ನ ಎರಡನೇ ಮಗಳು ಜನಗೋಸ್ಕರ ನಾನು ಮಂಗಳೂರಿಗೆ ಬಂದಿದ್ದೆ. ಸೊ ಸಪೋಸ್ ನಾನು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ದೇನೆ. ಸಪೋಸ್ ನಾನು ಈ ಬರ್ತ್ ಸರ್ಟಿಫಿಕೇಟ್ಗೋಸ್ಕರ ಮಂಗಳೂರಿಗೆ ಇದು ಮಾಡಬೇಕು. ಬಟ್ ಈ ಒಂದು ಕಾರ್ಯಕ್ರಮದಿಂದ ನಾನು ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ನಾನು ಈ ಜನನ ಪ್ರಮಾಣ ಪತ್ರವನ್ನು ಪಡೆಯಬಹುದು. ಸೊ ಆ್ಯಂಡ್ ಆಲ್ಸೋ ಇದನ್ನು ತುಂಬ ಟೈಮ್ ಸೇವ್ ಮಾಡುತ್ತೆ. ಸೊ ಇದೊಂದು ಅದ್ಭುತ ಕಾರ್ಯಕ್ರಮ ಅಂತ ನಾನು ಹೇಳಲು ಇಚ್ಛಿಸ್ತೇನೆ. ತಕ್ಷಣದಿಂದಲೇ ಈ ಮಹತ್ವದ ಯೋಜನೆ ಜಾರಿಯಾಗಲಿದ್ದು, ಕೇವಲ 100 ರೂಪಾಯಿ ಶುಲ್ಕದಲ್ಲಿ ನಾವು ನಮ್ಮ ಜನನ ಅಥವಾ ಮರಣ ಪತ್ರವನ್ನ ಪಡೆದುಕೊಳ್ಳಬಹುದು. ದೇಶದ ಯಾವುದೇ ಭಾಗದ ವಿಳಾಸವಿದ್ದರೂ ಕೂಡ ಈ ಸೇವೆಯನ್ನು ಪಡೆಯಲು ದೇಶದ ಎಲ್ಲಾ ನಾಗರಿಕರು ಅರ್ಹರಾಗಿರುತ್ತಾರೆ. ಹೊಸ ಯೋಜನೆಯಡಿ ಎಂಸಿಸಿ ಈ ಪ್ರಮಾಣ ಪತ್ರಗಳನ್ನು ಭಾರತೀಯ ಅಂಚೆ ಮೂಲಕ ಅರ್ಜಿದಾರರ ಮನೆ ಬಾಗಿಲಿಗೆ ತಲುಪಿಸಲಿದೆ. ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಭಾರತೀಯ ಅಂಚೆ ಇಲಾಖೆ ವಹಿಸಿಕೊಂಡಿದೆ. ಮರಣ ಹಾಗೂ ಜನನ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸಲಿಕ್ಕೆ ಒಂದ್ಸಲ ಬರಬೇಕಾಗ್ತದೆ ಸಾರ್ವಜನಿಕರು. ಹಾಗೆ ಆಮೇಲೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಪುನಃ ಬರಬೇಕಾಗ್ತದೆ. ಈ ಕಲೆಕ್ಟ್ ಮಾಡುವ ಹಂತವನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಅರ್ಜಿ ಸಲ್ಲಿಸುವ ಹಂತದಲ್ಲಿ ಒಂದು ಎಡಿಷನಲ್ ಅರ್ಜಿ ಕೊಡಲಿಕ್ಕೆ ಜನರೇಟ್ ಆದಾಗ ನಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸಿ ಅಂತ ಹೇಳುವ ಅರ್ಜಿಯನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ಆರಂಭವಾಗಿದೆ. ಹೀಗೆ ಯಾರ್ಯಾರು ಈ ರೀತಿ ಅರ್ಜಿ ಕೊಡ್ತಾರೆ ಅವರಿಗೆ ಮರಣ ಮತ್ತು ಜನನ ಪ್ರಮಾಣ ಪತ್ರಗಳನ್ನು ಜನರೇಟ್ ಆದ ತಕ್ಷಣ ಸ್ಪೀಡ್ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಅಂತ ಬರುವ ವ್ಯವಸ್ಥೆ ಇದೆ. ಅದೇ ಇದನ್ನು ಮನೆಯಲ್ಲಿರುವ ಯಾವುದೇ ಕುಟುಂಬ ಸದಸ್ಯರಿಗೆ ಕೂಡ ಪೋಸ್ಟ್ಮ್ಯಾನ್ ಡೆಲಿವರಿ ಮಾಡ್ತಾರೆ. 100 ರೂಪಾಯಿ ಸೇವಾ ಶುಲ್ಕವನ್ನು ಕಟ್ಟಿದರೆ ಪೋಸ್ಟ್ಮ್ಯಾನ್ ಮನೆಯ ಇರುವ ವಿಳಾಸದ ಯಾರಿಗೆ ಬೇಕಾದ್ರೂ ಡೆಲಿವರಿ ಮಾಡುತ್ತೆ. ಕ್ಷಿಪ್ರ ವೇಗದಲ್ಲಿ ಸಲ್ಲಿಸಲಾಗುವ ಸೇವೆಗಳು ಸಾರ್ವಜನಿಕರ ಅಲೆದಾಟವನ್ನು ತಪ್ಪಿಸುತ್ತದೆ. ಆದ್ರೆ
ಇದರ ಸಂಪೂರ್ಣ ಮಾಹಿತಿಯನ್ನು ಅರಿತುಕೊಂಡು ಸಾರ್ವಜನಿಕರು ಪ್ರಯೋಜನವನ್ನ ಪಡೆದುಕೊಳ್ಳಬೇಕಾಗಿದೆ. ಒಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಈ ಮಾದರಿ ಕಾರ್ಯ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ. ಗಣೇಶ್ ಪೂಜಾರಿ, ನಮ್ಮ ಕುಲ ನ್ಯೂಸ್ 24/7.